ಮಂಜೇಶ್ವರ ರಾಗಂ ಜಂಕ್ಷನ್ ಹಾಗೂ ಅಂಬಿತ್ತಡಿಗಳಲ್ಲಿ ಸ್ಥಾಪಿತವಾಗಿರುವ ಮಂಜೇಶ್ವರ ವಿದ್ಯುತ್ ಸೆಕ್ಷನ್ ಅಧೀನದಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಪೊದರುಗಳಿಂದ ಆವರಿಸಲ್ಪಟ್ಟು ಸಾರ್ವಜನಿಕ ಸುರಕ್ಷತೆಗೆ ಭಾರೀ ಅಪಾಯಕಾರಿಯಾದಂತಾಗಿದೆ. ಅಂಬಿತ್ತಡಿ ಹಾಗೂ ರಾಗಂ ಜಂಕ್ಷನ್ ರಸ್ತೆ ಬದಿಯಲ್ಲಿ ನಿರ್ಮಿಸಲಾದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳಿಗೆ ಕಾಡು ಪೊದರುಗಳು ಆವರಿಸಲ್ಪಟ್ಟಿದೆ. ಈ ಪೊದರುಗಳು ಮಳೆಯ ಸಮಯದಲ್ಲಿ ತೊಳೆದ ನಂತರ ಅಥವಾ ಗಾಳಿಗೆ ಬಿದ್ದು ಟ್ರಾನ್ಸ್ಫಾರ್ಮರ್ಗೆ ಸ್ಪರ್ಶಿಸಿದರೆ ವಿದ್ಯುತ್ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಕೆಲವೇ ದಿನಗಳಲ್ಲಿ ಮಳೆ ಆರಂಭವಾಗಲಿದ್ದು, ಇದರಿಂದ ಈ ಟ್ರಾನ್ಸ್ಫಾರ್ಮರ್ಗಳನ್ನು ಆವರಿಸಿರುವ ಈ ಪೊದರುಗಳು ಇನ್ನೂ ಹೆಚ್ಚಿನ ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಟ್ರಾನ್ಸ್ಫಾರ್ಮರ್ಗಳಿಗೆ ಸಮೀಪವಿರುವ ಕೊಳೆತು ಹೋಗಿರುವ ಮರಗಳು ಅಥವಾ ಪೊದರುಗಳು ವಿದ್ಯುತ್ ಲೈನ್ಗಳಿಗೆ ತಗುಲಿ ತುರ್ತು ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡುವ ಸಾಧ್ಯತೆಯಿದೆ. ಜೂನ್ ತಿಂಗಳಲ್ಲಿ ಶಾಲಾ ಕಾಲೇಜುಗಳು ಆರಂಭವಾಗಲಿದ್ದು, ಬಹುತೇಕ ಮಕ್ಕಳು ಈ ದಾರಿಯ ಮೂಲಕ ಶಾಲೆಗೆ ಹೋಗುತ್ತಾರೆ. ಈ ಸಂದರ್ಭದಲ್ಲೂ ವಿದ್ಯುತ್ ಅಪಾಯವಿರುವ ಪ್ರದೇಶದ ಮೂಲಕ ಮಕ್ಕಳ ಸಂಚಾರ ನಡೆಯುವುದು ತೀವ್ರ ಆತಂಕವನ್ನುಂಟು ಮಾಡುತ್ತಿದೆ. ತಕ್ಷಣವೇ ಈ ಟ್ರಾನ್ಸ್ಫಾರ್ಮರ್ಗಳಿಗೆ ಹಬ್ಬಿಕೊಂಡಿರುವ ಪೊದರುಗಳನ್ನು ತೆರವುಗೊಳಿಸಿ ಟ್ರಾನ್ಸ್ಫಾರ್ಮರ್ ಸುತ್ತಲೂ ಸುರಕ್ಷತಾ ಜಾಲಿ ಅಳವಡಿಸಬೇಕಾಗಿದೆ. ಅದೇ ರೀತಿ ಶಾಲಾ ಮಕ್ಕಳಿಗೆ ವಿದ್ಯುತ್ ಸುರಕ್ಷತೆ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿದೆ. ಸಂಬಂಧಪಟ್ಟವರು ಕೂಡಲೇ ಇತ್ತ ಕಡೆ ಗಮನ ಹರಿಸುವಂತೆ ಸ್ಥಳೀಯ ನಾಗರಿಕರು ಆಗ್ರಹಿಸಿದ್ದಾರೆ. ಜಾಗಕ್ಕೆ ಆ ರೋಟ್ಲಕ್ಕೆ ಬಂದು ಆಳ್ಕಾರ್ ಬಂದು ನನಗೆ ഒരു വ്യവസ്ഥ ഉള്ള ഒരു ಜಾಗ കൂടെ ഈ KCBിൻ്റെ ഇതൊരു ട്രാൻസ്ഫോർമർ കമ്പൗണ്ട് ആയിട്ട് എല്ലാവർക്കും ഒരു ഭയത്തിൻ്റെ ഒരു വാതാവരണമാണ് ഇവിടെ സൃഷ്ടിക്കുന്നത്. അതിൻ്റെ താഴെ ഫുള്ള് കംപ്ലീറ്റ് പച്ച ചെടികളാണുള്ളത്. അതിനൊരു കൊത്തിയിട്ടാവട്ട് അതല്ലാതെ കണ്ട് ഫുട്പാത്തിലാണ് ഈ ട്രാൻസ്ഫോർമർ കമ്പൗണ്ട്. ഇതിനെ KCBിൻ്റെ എത്ര പെട്ടെന്ന് എടുത്തില്ലാണ്ടൊക്കെ അപകടങ്ങൾ സംഭവിക്കുന്നതിലേക്ക് യാതൊരു സംശയമില്ല. അതുകൊണ്ട് ഈ KCBിൻ്റെ പ്രമുഖ അധികാരികൾ ಈ ಒಂದು ನಿರ್ಲಕ್ಷ್ಯತೆಯನ್ನು ಇಲ್ಲದಾಕಿದ್ದು. ರೆಹಮಾನ್ ಉದ್ಯಾವರ V4 ನ್ಯೂಸ್ ಮಂಜೇಶ್ವರ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448 608 426.